ಸಾರ್ವಜನಿಕ ಶಾರದಾ ಉತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ನಾವು ಇದೀಗ ಪ್ರಾರಂಭಿಸಲಿದ್ದೇವೆ. ಈ ಒಂದು ಧಾರ್ಮಿಕ ವೇದಿಕೆಗೆ ಅತಿಥಿ ಗಣ್ಯರನ್ನು ನಾವು ಬರಮಾಡಿಕೊಳ್ಳೋಣ. ಅತಿಥಿ ಗಣ್ಯರು ಡಾಕ್ಟರ್ ಅರುಣ್ ಉಳ್ಳಾಲ್ ಇವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಸಮಿತಿಯ ಅಧ್ಯಕ್ಷರು ಭರತ್ ಕುಮಾರ್ ಇವರು ಅತಿಥಿಯನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು. ಅದೇ ರೀತಿ ಶ್ರೀ ವಿಜಯ್ ಪಂಡಿತ್ ಉಪಾಧ್ಯಕ್ಷರು, ಹಾಗೆ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂತಹ ಗೀತಾ ವಿಜಯ್ ಉಳ್ಳಾಲ್ ಇವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಗೌರವಾಧ್ಯಕ್ಷರು ಶ್ರೀಕರ ಕಿಣಿ ಇವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಅದೇ ರೀತಿ ಶ್ರೀಕಾಂತ್ ಅರಸ್ ಹಿತ್ಲು ಕಾರ್ಯಾಧ್ಯಕ್ಷರು ಇವರು ಕೂಡ ವೇದಿಕೆಗೆ ಬರಬೇಕಾಗಿ ನನ್ನ ವಿನಂತಿ. ಹಾಗೆ ಸಿಂಧೂರ ಇವರು ಕೂಡ ಈ ವೇದಿಕೆಗೆ ಬರಬೇಕು. ಅವರನ್ನು ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ. ಸಿಂಧೂರ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಕುಮಾರಿ ಸಿಂಧೂರ ರಾಜ ಇವರು ಕೂಡ ವೇದಿಕೆಗೆ ಬರಬೇಕು. ಇದೀಗ ನಾವು ಸಾರ್ವಜನಿಕ ನವರಾತ್ರಿ ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಇದರ 78ನೇ ವರ್ಷದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನು ಆತ್ಮೀಯವಾಗಿ ಹಾಗೂ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತೇವೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ. ಶಾರದಾ ಮಹಿಳಾ ವೇದಿಕೆಯ ಸದಸ್ಯರು ಶ್ರೀಮತಿ ಚಿತ್ರಾ ಜಗನ್ನಾಥ್ ಹಾಗೂ ಶ್ರೀಮತಿ ಶುಭಾ ಪ್ರಭುಯನ್ನು ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಘುಚಂದ್ರ ಬಲ್ಲಾಳ್ ಇವರು ಆಗಮಿಸಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಪ್ರಾರ್ಥನೆ. ಬುದ್ಧಿದಾತನೇ ಸಿದ್ಧಿನಾಥನೇ ಸಲಹು ಗಣೇಶನೇ ವಿದ್ಯಾಧಿಪನೇ ನೀ ನಮ್ಮ ಗೆಲುವಾಗಿ ಬಾ, ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುಣಾಳು ಬಾ ಬಂಧು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಊರ ಪರವೂರ ಸಮಸ್ತ ಬಾಂಧವರಿಗೆ ಒಂದು ಸಂಭ್ರಮದ ಆಚರಣೆ, ವಿಶೇಷ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಆಚರಿಸಲ್ಪಡುವ ಉಳ್ಳಾಲದ ಶಾರದಾ ಉತ್ಸವ ಹಿಂದೂ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿಕೊಂಡು ದೇಶಭಕ್ತಿ ದೇಶ ಪ್ರೇಮಕ್ಕೆ ಸ್ಫೂರ್ತಿ ನೀಡಿಕೊಂಡು ಕಳೆದ 77 ವರ್ಷಗಳಿಂದಲೂ ಭಕ್ತಿಯಿಂದ ನಡೆಸಿಕೊಂಡು ಬರುತ್ತಿರುವಂತಹ ಉಳ್ಳಾಲದ ಶಾರದೋತ್ಸವದ ಇಂದಿನ ಧಾರ್ಮಿಕ ಸಭೆಯ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರನ್ನು ಪ್ರೀತಿಪೂರ್ವಕ ಹಾಗೂ ಗೌರವದಿಂದ ಸ್ವಾಗತಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಇದೀಗ ಶ್ರೀಮತಿ ರೇಣುಕಾ ಕಾಂಚನ್ ಗೌರವಾಧ್ಯಕ್ಷರು ಶ್ರೀ ಶಾರದಾ ಮಹಿಳಾ ವೇದಿಕೆ ಇವರು ಸ್ವಾಗತ ಭಾಷಣವನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಶಾರದಾ ಮಾತೆ ಹಾಗೂ ನಾಗಬ್ರಹ್ಮಾದಿ ಪಂಚದೇವರುಗಳಿಗೆ ವಂದಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಪ್ರಪ್ರಥಮವಾಗಿ ನಮ್ಮ ಶಾರದಾ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ಇರುವ ಶ್ರೀ ಭರತ್ ಕುಮಾರ್ ಉಳ್ಳಾಲ್ ಇವರು
ಅಧ್ಯಕ್ಷರು ಸಾರ್ವಜನಿಕ ನವರಾತ್ರಿ ಉತ್ಸವ ಸಮಿತಿ ಉಳ್ಳಾಲ. ಇವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀ ವಿಜಯ್ ಪಂಡಿತ್ ಇವರು ಅಧ್ಯಕ್ಷರಾದಂತಹ ಭರತ್ ಕುಮಾರ್ ಇವರಿಗೆ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ವಿಜಯ್ ಪಂಡಿತ್ ಉಪಾಧ್ಯಕ್ಷರು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಭರತ್ ಕುಮಾರ್ ಉಳ್ಳಾಲ್, ಸಾರ್ವಜನಿಕ ಶ್ರೀ ನವರಾತ್ರಿ ಶಾರದೋತ್ಸವ ಸಮಿತಿಯ ಅಧ್ಯಕ್ಷರು ಇವರನ್ನು ಸ್ವಾಗತಿಸಿದ್ದಾರೆ. ಧನ್ಯವಾದಗಳು. ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಡಾಕ್ಟರ್ ಅರುಣ್ ಕುಮಾರ್ ಉಳ್ಳಾಲ್ ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಡಾಕ್ಟರ್ ಅರುಣ್ ಕುಮಾರ್ ಉಳ್ಳಾಲ್ ಇವರಿಗೆ ಚಂದ್ರಶೇಖರ್ US ಜತೆ ಕಾರ್ಯದರ್ಶಿ ಇವರು ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಇನ್ನೂರು ಅತಿಥಿಯಾಗಿ ಆಗಮಿಸಿರುವ ಶ್ರೀ ರಘುಚಂದ್ರ ಬಲ್ಲಾಲ್ ಮಾಲಕರು, ಬಲ್ಲಾಲ್ ಸಮೂಹ ಸಂಸ್ಥೆ ಮಂಗಳೂರು ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀ ವಿನೋದ್ ಮಲ್ಯ ಇವರು ರಘುಚಂದ್ರ ಬಲ್ಲಾಳ್ ಇವರನ್ನು ಶಾಲನ್ನು ಹೊದಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಆಗಿರುವ ನಮ್ಮ ವಿಜಯ ಪಂಡಿತ್ ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶ್ರೀಮತಿ ಗೀತಾ ವಿಜಯ್ ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಶ್ರೀಮತಿ ಪ್ರಭಾವತಿ ಬಂಗೇರ ಇವರು ಗೀತಾ ವಿಜಯ್ ಇವರನ್ನು ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಪ್ರಭಾವತಿ ಬಂಗೇರ ಇವರು ಸ್ವಾಗತಿಸುತ್ತಾ ಅದೇ ರೀತಿ ಸಭೆಯಲ್ಲಿ ನೆರೆದಿರುವಂತಹ ಎಲ್ಲ ಕಲಾಭಿಮಾನಿ ಭಕ್ತಾಭಿಮಾನಿ ಬಾಂಧವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮುಂದೆ ದತ್ತಿ ಪ್ರಶಸ್ತಿ ಪ್ರದಾನ, ದಿವಂಗತ ದಯಾನಂದ ನಾಯಕ್ ದತ್ತಿ ಪ್ರಶಸ್ತಿ ಪ್ರದಾನ, ಅದೇ ರೀತಿ ಕುಮಾರಿ ಸಿಂಧೂರ ರಾಜ ಇವರಿಗೆ ಶ್ರೀಮತಿ ಶಿಬಾನಿ ಇವರು ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಕುಮಾರಿ ಸಿಂಧೂರ ರಾಜ ಇವರ ತಾಯಿ ಶ್ರೀಮತಿ ಶಿಬಾನಿ ಇವರು ವೇದಿಕೆಗೆ ಆಗಮಿಸಿ ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಇದರ ಧಾರ್ಮಿಕ ವೇದಿಕೆಯಲ್ಲಿ ಸಿಂಧೂರ ರಾಜ ಇವರ ಸನ್ಮಾನವನ್ನು ಅವರ ತಾಯಿಯವರಾದಂತಹ ಶ್ರೀಮತಿ ಶಿಬಾನಿ ಇವರು ಸ್ವೀಕರಿಸಬೇಕಾಗಿ ವಿನಂತಿ. ತಾವು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕಾಗಿ ಸಮಿತಿಯ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಈ ಗಣ್ಯರು ಡಾಕ್ಟರ್ ಅರುಣ್ ಉಳ್ಳಾಲ್ ಹಾಗೂ ಇತರ ಅತಿಥಿ ಗಣ್ಯರು ಸನ್ಮಾನಿಸಿ ಗೌರವಿಸಬೇಕು. ಕುಮಾರಿ ಸಿಂಧೂರ ರಾಜ ಇವರು ಶ್ರೀಯುತ ರಾಜ ಟಿ ಮತ್ತು ಶಿಬಾನಿ ರಾಜ ದಂಪತಿಗಳ ಸುಪುತ್ರಿ. ಸನ್ಮಾನ್ಯ ಶ್ರೀ ಬಾಬು ಬಂಗೇರ ಮತ್ತು ಶ್ರೀಮತಿ ಶಶಿಕಾಂತಿ ದಂಪತಿಗಳ ಮೊಮ್ಮಗಳು. ಸಿಂಧೂರ ರಾಜ ಕಿರಿಯ ವಯಸ್ಸಿನಲ್ಲಿ ಹಿರಿಯ ಸಾಧನೆ ಮಾಡಿರುವ ಕುಮಾರಿ. ಸಿಂಧೂರ ರಾಜ ಬಹುಮುಖ ಪ್ರತಿಭೆಯ ಗಣಿ. ಉಳ್ಳಾಲದ ಕೀರ್ತಿಯನ್ನು ಬಾನೆತ್ತರ ಬೆಳಗಿಸುತ್ತಿರುವ ಇವರು ಮಕ್ಕಳಿಗಾಗಿ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರಿಂದ ಸ್ವೀಕರಿಸಿರುವುದು ಉಳ್ಳಾಲದ ಹೆಮ್ಮೆ. ವೈಜ್ಞಾನಿಕ ಸಾಧನೆಗಾಗಿ 2024ರಲ್ಲಿ ಅಮೇರಿಕದಿಂದ ವರ್ಲ್ಡ್ ಸೈನ್ಸ್ ಸ್ಕಾಲರ್ ಪದವಿಯನ್ನು ಹಾಗೂ ಭಾರತದ ಪ್ರತಿಷ್ಠ ಡಾಕ್ಟರ್ APJ ಅಬ್ದುಲ್ ಕಲಾಂ ಇಗ್ನೈಟೆಡ್ ಮೈಂಡ್ ಪ್ರಶಸ್ತಿಯನ್ನು ತಮ್ಮದನ್ನಾಗಿಸಿಕೊಂಡಿದ್ದಾರೆ. ವಿವಿಧ ವೈಜ್ಞಾನಿಕ ಸಂಶೋಧನೆಗಳನ್ನು ಕಿರಿಯ ವಯಸ್ಸಿನಲ್ಲಿಯೇ ಮಾಡುವ ಮೂಲಕ ಯುವ ಸಮೂಹಕ್ಕೆ ಮಾದರಿಯಾಗಿರುವುದು ಪ್ರಶಂಸನೀಯ. ಯುರೋಪಿಯನ್ ಮ್ಯಾಥಮ್ಯಾಟಿಕಲ್ ಸೊಸೈಟಿ ನಡೆಸಿದ 2022ರ ಅಂತಾರಾಷ್ಟ್ರೀಯ ಮ್ಯಾಥಮ್ಯಾಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ. ಸ್ಟೆಂಪೀಡಿಯಾ ಸಂಸ್ಥೆಯು ನಡೆಸಿದ ಅಂತಾರಾಷ್ಟ್ರೀಯ ಮಟ್ಟದ ಕೋಡೆವಾರ್ 2022 ಸ್ಪರ್ಧೆಯಲ್ಲಿ ಪೀಪಲ್ ಚಾಯ್ಸ್ ಅವಾರ್ಡ್. ಫ್ಯೂಚರ್ ಪೋರ್ಟ್ ಯೂತ್ 2023 ಪ್ರೇಗ್ ಚೆಕ್ ರಿಪಬ್ಲಿಕ್ ಇವರು ಆಯೋಜಿಸಿದ ಮಾನವ ಜನಾಂಗಕ್ಕೆ ವರದಾನವಾಗಲಿರುವ ಆವಿಷ್ಕಾರಗಳು ಎಂಬ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುವ ಇವರು 2024ರ ಮೇ ತಿಂಗಳಲ್ಲಿ ದುಬೈಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕೋಡೆವಾರ್
5.0 ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು ಭಾರತಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಉಳ್ಳಾಲ ಶ್ರೀ ಶಾರದಾ ಮಹೋತ್ಸವದ ವಿವಿಧ ಸ್ಪರ್ಧೆಗಳಲ್ಲಿ ಬಾಲ್ಯದಿಂದಲೂ ಭಾಗವಹಿಸುತ್ತಾ ಶ್ರೀ ಶಾರದಾಂಬೆಯ ಅನುಗ್ರಹಕ್ಕೆ ಪಾತ್ರರಾಗಿರುವ ಕುಮಾರಿ ಸಿಂಧೂರ ರಾಜರವರು ಶಿಕ್ಷಣ ಸಂಶೋಧನಾ ಕ್ಷೇತ್ರದಲ್ಲಿ ಗೈದಿರುವ ಸಾಧನೆಯನ್ನು ಗುರುತಿಸಿ ಅಭಿನಂದಿಸಲಾಗುತ್ತಿದೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ. ನಾನು ಸಿಂಧೂರ ರಾಜ ಅವರ ತಾತ ಶ್ರೀ ಬಾಬು ಬಂಗೇರ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಬಾಬು ಬಂಗೇರ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಸಮಿತಿಯ ಸರ್ವ ಸದಸ್ಯರ ಪರವಾಗಿ ವಿನಂತಿ. ಅದೇ ರೀತಿ ಅತಿಥಿ ಗಣ್ಯರೆಲ್ಲರೂ ಸೇರಿಕೊಂಡು ಕುಮಾರಿ ಸಿಂಧೂರ ರಾಜ ಇವರ ತಾಯಿಯವರಾದಂತಹ ಶ್ರೀಮತಿ ಶಿಬಾನಿ ರಾಜ ಇವರನ್ನು ಸನ್ಮಾನಿಸಿ ಸಿಂಧೂರ ರಾಜಳಿಗೆ ಪ್ರೀತಿಪೂರ್ವಕ ಗೌರವವನ್ನು ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿಯ ಪರವಾಗಿ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕುಮಾರಿ ಸಿಂಧೂರ ರಾಜ ನಮ್ಮ ಊರಿನ ಹೆಮ್ಮೆಯಾಗಿ ಬೆಳಗಿದ್ದಾಳೆ, ಊರಿಗೆ ಹೆಸರನ್ನು ತಂದಿದ್ದಾಳೆ. ಪರವಾಗಿ ಅವರ ತಾಯಿ ಶಿಬಾನಿ ರಾಜ ಇವರು ಸನ್ಮಾನವನ್ನು ಪಡ್ಕೊಳ್ತಾ ಇದ್ದಾರೆ. ಕುಮಾರಿ ಸಿಂಧೂರ ರಾಜ ಇವರ ಪರವಾಗಿ ಶ್ರೀಮತಿ ಶಿಬಾನಿ ರಾಜ ಇವರು ಸನ್ಮಾನವನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಅವರ ಸನ್ಮಾನ ಪತ್ರವನ್ನು ಶ್ರೀಯುತ ಭರತ್ ಕುಮಾರ್ ಇವರು ಓದಲಿಕ್ಕಿದ್ದಾರೆ. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ, ಶ್ರೀ ಶಾರದಾ ನಿಕೇತನ ದೇವಸ್ಥಾನ ರಸ್ತೆ ಉಳ್ಳಾಲ, ದಕ್ಷಿಣ ಕನ್ನಡ. ಅಭಿನಂದನೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ಪುರಸ್ಕೃತ ಕುಮಾರಿ ಸಿಂಧೂರ ರಾಜರವರಿಗೆ ಉಳ್ಳಾಲದ ಕೀರ್ತಿಯನ್ನು ಬಾನೆತ್ತರ ಬೆಳಗಿಸುತ್ತಿರುವ ಯುವ ಪ್ರತಿಭೆ ಕುಮಾರಿ ಸಿಂಧೂರ ರಾಜ ಇವರು ಮಕ್ಕಳಿಗಾಗಿ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಯನ್ನು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರಿಂದ ಸ್ವೀಕರಿಸುವುದು ನಮ್ಮ ಉಳ್ಳಾಲದ ಹೆಮ್ಮೆ. ವೈಜ್ಞಾನಿಕ ಸಾಧನೆಗಾಗಿ 2024ರಲ್ಲಿ ಅಮೇರಿಕದ ವರ್ಲ್ಡ್ ಸೈನ್ಸ್ ಸ್ಕಾಲರ್ ಪದವಿಯನ್ನು ಹಾಗೂ ಭಾರತದ ಪ್ರತಿಷ್ಠಿತ ಡಾಕ್ಟರ್ APJ ಅಬ್ದುಲ್ ಕಲಾಂ ಇಗ್ನೈಟೆಡ್ ಮೈಂಡ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ವಿವಿಧ ವೈಜ್ಞಾನಿಕ ಸಂಶೋಧನೆಗಳನ್ನು ಕಿರಿಯ ವಯಸ್ಸಿನಲ್ಲಿಯೇ ಮಾಡುವ ಮೂಲಕ ಯುವ ಸಮೂಹಕ್ಕೆ ಮಾದರಿಯಾಗಿರುವುದು ಪ್ರಶಂಸನೀಯ. ಉಳ್ಳಾಲ ಶ್ರೀ ಶಾರದಾ ಮಹೋತ್ಸವದ ವಿವಿಧ ಸ್ಪರ್ಧೆಗಳಲ್ಲಿ ಬಾಲ್ಯದಿಂದಲೂ ಭಾಗವಹಿಸುತ್ತಾ ಶ್ರೀ ಶಾರದಾಂಬೆಯ ಅನುಗ್ರಹಕ್ಕೆ ಪಾತ್ರರಾಗಿರುವ ಕುಮಾರಿ ಸಿಂಧೂರ ರಾಜರವರು ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಗೈದಿರುವ ಸಾಧನೆಯನ್ನು ಗುರುತಿಸಿ 78ನೇ ಉತ್ಸವ ಸಂದರ್ಭದಲ್ಲಿ ಅಭಿನಂದಿಸಲಾಗಿದೆ. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಮತ್ತು ಸರ್ವ ಸದಸ್ಯರು ಸಾರ್ವಜನಿಕ ನವರಾತ್ರಿ ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಈ ಪ್ರಶಸ್ತಿಯನ್ನು ಸಿಂಧೂರ ರಾಜರವರ ಅನುಪಸ್ಥಿತಿಯಲ್ಲಿ ಅವರ ತಾಯಿಯವರಾದ ಶಿಬಾನಿ ಅವರಿಗೆ ನೀಡಿ ನಾವು ಗೌರವಿಸ್ತಾ ಇದ್ದೇವೆ. ಧನ್ಯವಾದ. ಶ್ರೀಮತಿ ಶಿಬಾನಿ ರಾಜ ಇವರನ್ನು ಸನ್ಮಾನಿಸಿ ಗೌರವಿಸಿದ ವಂದನೆಗಳು. ಅದೇ ರೀತಿ ಕುಮಾರಿ ಸಿಂಧೂರ ರಾಜ ಹಾಗೂ ಅವಳ ಹೆತ್ತವರು ಅವರಿಗೂ ನಾವು ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಇದರ ಪರವಾಗಿ ಅಭಿವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಬಾಬು ಬಂಗೇರ ಇವರಿಗೆ ಶಾಲನ್ನು ಹೊದಿಸಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಗೌರವಪೂರ್ವಕ ಶಾಲನ್ನು ಹೊದಿಸಿ ಅವರಿಗೆ ಗೌರವಿಸಿದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಶ್ರೀ ರಾಜೇಶ್ ರೈ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇವರು
ಆಗಮಿಸಿದ್ದಾರೆ. ಇವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬಡಪು ಇವರು ಶಾಲನ್ನು ಹೊದಿಸಿ ಶ್ರೀಯುತ ರಾಜೇಶ್ ರೈ, ಮ್ಯಾನೇಜರ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು. ಶ್ರೀಯುತ ರಾಜೇಶ್ ರೈ, ಮ್ಯಾನೇಜರ್, ಯೂನಿಯನ್ ಬ್ಯಾಂಕ್, ಇದರ ಇಂದಿನ ಮುಖ್ಯ ಅತಿಥಿ. ಮುಂದೆ ಕಾರ್ಯಕ್ರಮದಲ್ಲಿ ಅತಿಥಿಗಳ ಮಾತು. ಶ್ರೀ ರಾಜೇಶ್ ರೈ, ರಘುಚಂದ್ರ ಬಲ್ಲಾಳ್ ಇವರು ಮೊದಲಿಗೆ 2 ಮಾತುಗಳನ್ನು ಹೇಳಬೇಕಾಗಿ ನಾನು ಸಮಿತಿಯ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ಪೂಜ್ಯರಾದಂಥ ದಯಾನಂದ ನಾಯಕರ ಈ ದತ್ತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರೇ, ನನ್ನ ಆತ್ಮೀಯ ಬಂಧುಗಳೇ, ಇಂದು ದಯಾನಂದ ನಾಯಕರ ದತ್ತಿ ಕಾರ್ಯಕ್ರಮ ವಿಷಯಕ್ಕೆ ನಾನೊಂದು ಅತಿಥಿಯಾಗಿ ಬಂದದ್ದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಯಾಕೆಂದರೆ ದಯಾನಂದ ನಾಯಕರು ಅವರ ಇಡೀ ಜೀವಮಾನವನ್ನು ಈ ಶಾರದನಿಕೇತನದಲ್ಲಿ ಇದರ ಅಭಿವೃದ್ಧಿಗಾಗಿ ಮಾಡಿರುತ್ತಾರೆ. ಅಲ್ಲದೆ ಈ ಕ್ಷೇತ್ರದಲ್ಲಿ ಈ ಶಾರದನಿಕೇತನದಲ್ಲಿ ಅವರು ಪ್ರತಿ ವರ್ಷವೂ ಶಾರದಾ ಕೂತುಕೊಳ್ಳಿಸುವ ಸಮಯದಿಂದ ವಿಸರ್ಜನೆಯ ತನಕ ಅವರು ಪಡುತ್ತಿರುವ ಕಷ್ಟವನ್ನು ನಾನು ಸ್ವತಃ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿಕೊಂಡು ಬಂದವನಾಗಿರ್ತೇನೆ. ಈ ದಯಾನಂದ ನಾಯಕರು ನಾವು ಇಷ್ಟು ವೈಭವವಾಗಿ ಈ ಶಾರದನಿಕೇತನದ ಕಾರ್ಯಕ್ರಮವನ್ನು ಮಾಡುತ್ತಿರಬೇಕಿದ್ರೆ ಅದರ ಅಡಿಪಾಯವನ್ನು ಹಾಕಿದವರು ಶ್ರೀಯುತ ದಯಾನಂದ ನಾಯಕ್. ಈ ದಯಾನಂದ ನಾಯಕರ ಪರಿಶ್ರಮದಿಂದಲೇ ಈ ಇಷ್ಟು ದೊಡ್ಡ ಒಂದು ಶಾರದನಿಕೇತನದ ಭವ್ಯ ಬಂಗಲೆಯು ನಿರ್ಮಾಣವಾಗಿದೆ. ಮತ್ತು ಈ ದಯಾನಂದ ನಾಯಕರ ಈ ವೇದಿಕೆಯಲ್ಲಿ ದತ್ತಿ ಗೌರವ ಕೊಡುವಂಥ ಒಂದು ಸಂಘ ಸಂಸ್ಥೆಗೆ ಕೊಡಲಿಕ್ಕೆ ಇದು ಮಾಡಿದೆ. ಯಾಕೆಂದರೆ ಅದು ನಮ್ಮ ಊರಿಂದೇ ಆದಂಥ ಸಂಘ ಸಂಸ್ಥೆಯು ವಿದ್ಯಾರಣ್ಯ ಕಲಾವೃಂದ. ಆ ವಿದ್ಯಾರಣ್ಯ ಕಲಾವೃಂದವು ಎಷ್ಟೋ ವರ್ಷಗಳಿಂದ ಸತತ ಸಾರ್ವಜನಿಕ ಸೇವೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸಾರ್ವಜನಿಕರ ಅಭಿವೃದ್ಧಿಗಾಗಿ, ಬೆಳವಣಿಗೆಗಾಗಿ ಶ್ರಮಿಸುತ್ತಾ ಬರುವಂಥ ಸಂಸ್ಥೆಯಾಗಿದೆ. ಇದು ಶಾರದನಿಕೇತನದವರು ಈ ವರ್ಷದ ನವರಾತ್ರಿ ಉತ್ಸವಕ್ಕೆ ದಯಾನಂದ ನಾಯಕರ ದತ್ತಿ ಪ್ರಶಸ್ತಿಯನ್ನು ವಿತರಿಸಿದ ಒಂದು ಸಂಘ ಸಂಸ್ಥೆಗೆ ಅರ್ಥಪೂರ್ಣವಾಗಿರುತ್ತದೆ. ಈ ವೇದಿಕೆಯಲ್ಲಿ ನನಗೆ ಈ ಅವಕಾಶ ಕಲ್ಪಿಸಿದ ಸಂಬಂಧಪಟ್ಟವರಿಗೆ ವಂದಿಸ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. 77 ವರ್ಷಗಳಿಂದ ನಡೆಸ್ಕೊಂಡು ಬರುತ್ತಿರುವಂತಹ ಸಾರ್ವಜನಿಕ ಶಾರದಾ ಉತ್ಸವ ಇದು ಸಾಮಾಜಿಕ, ಸಾಂಸ್ಕೃತಿಕ, ಕ್ರೀಡೆ, ಶಿಕ್ಷಣ ಹೀಗೆ ಅನೇಕ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಬರ್ತಾ ಇದೆ ಸಮಿತಿ. ಈ ಬಗ್ಗೆ ಅವರಿಗೆ ಹಾರೈಕೆಯನ್ನು ನೀಡಿ ಶುಭ ಹಾರೈಸಿದ ಶ್ರೀಯುತ ರಘುಚಂದ್ರ ಬಲ್ಲಾಳ್, ಮಾಲಕರು ಬಲ್ಲಾಳ್ ಸಮೂಹ ಸಂಸ್ಥೆಗಳು ಮಂಗಳೂರು, ಇವರಿಗೆ ವಂದನೆಗಳು. ಮುಂದೆ ಕಾರ್ಯಕ್ರಮದಲ್ಲಿ ಶ್ರೀ ರಾಜೇಶ್ ಕುಮಾರ್ ರೈ, ಮ್ಯಾನೇಜರ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಇವರು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ಕೊಳ್ತಿದ್ದೇನೆ. Actually, I am not from Dakshin Kannada. I belongs to Bihar. So I'll speak a little 2 sentences in Hindi. So आप सभी लोगों का बहुत बहुत धन्यवाद मुझे यहाँ एज अ गेस्ट बुलाने के लिए, सम्मान देने के लिए. और इस नवरात्र के उस अवसर पर आप सभी लोगों का अभिनंदन और सभी लोगों को शुभकामनाएं. थैंक यू. ಕೋರಿದ ಶ್ರೀಯುತ ರಾಜೇಶ್ ಕುಮಾರ್ ರೈ ಇವರಿಗೆ ವಂದನೆಗಳು. ಮುಂದೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರ ಭಾಷಣ ಶ್ರೀಯುತ ಭರತ್ ಕುಮಾರ್ ಉಳ್ಳಾಲ್ 2 ಮಾತುಗಳನ್ನು ಹೇಳಬೇಕಾಗಿ ವಿನಂತಿ. ಅಧ್ಯಕ್ಷೀಯ ಭಾಷಣದ 2 ನಿಮಿಷ ಆದ ಕೂಡಲೇ ಪ್ರಥಮವಾಗಿ ಕುಣಿತ ಭಜನೆಯ ಬಹುಮಾನವನ್ನು ಕೊಡ್ತೇನೆ. ನಿಮ್ಮನ್ನು ಅರ್ಧ ಗಂಟೆಗಿಂತ ಜಾಸ್ತಿ ಕೂರಿಸುವುದಿಲ್ಲ ಅನ್ನೋ ಭಾಷೆಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಅರ್ಧ ಗಂಟೆಯ ಒಳಗಡೆ ನಿಮ್ಮನ್ನು ಮನೆಗೆ ಕಳಿಸಿಕೊಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಅಧ್ಯಕ್ಷೀಯ ಭಾಷಣದಲ್ಲಿ ಉಳ್ಳಾಲ ಶ್ರೀ ಶಾರದಾ ಉತ್ಸವ ಪ್ರಾರಂಭ ಆದದ್ದು 1948. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕೇಂದ್ರ ಸರ್ಕಾರ
ನಿಷೇಧಿಸಿದಾಗ ಅದನ್ನು ವಿರೋಧಿಸುತ್ತಾ ಹಾಗೂ ಹಿಂದೂ ಸಂಘಟನೆಗಾಗಿ ಮಂಗಳೂರಿನಲ್ಲಿ ಸಂಘನಿಕೇತನದಲ್ಲಿ ಜರುಗುವ ಗಣೇಶೋತ್ಸವ ಹಾಗೂ ಉಳ್ಳಾಲದಲ್ಲಿ ಶ್ರೀ ಶಾರದೋತ್ಸವವನ್ನು 1948ರಲ್ಲಿ ದಿವಂಗತ ನರಸಿಂಹ ಮಲ್ಯ ಹಾಗೂ ದಯಾನಂದ ನಾಯಕ್ರವರ ನೇತೃತ್ವದಲ್ಲಿ ಪ್ರಾರಂಭ ಆಯಿತು. 78ನೇ ಉತ್ಸವದಲ್ಲಿ ಅನೇಕ ಜನೋಪಯೋಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಶಾರದಾ ನಿಕೇತನ ನಿರ್ಮಾಣಕ್ಕಾಗಿ ಸಹಕರಿಸಿದ ನಮ್ಮ ದಿವಂಗತ ರವೀಂದ್ರ ಮರವಳಿಯವರನ್ನು ಸ್ಮರಿಸುತ್ತಾ, ಅದೇ ರೀತಿ ಅನೇಕ ಕಾರ್ಯ ಮಾಡಿದ ಅನೇಕ ಹಿರಿಯರನ್ನು ಸ್ಮರಿಸುತ್ತಾ ಉಳ್ಳಾಲ ಶಾರದೋತ್ಸವವು ಕೇವಲ ಉತ್ಸವ ಮಾತ್ರ ಅಲ್ಲ, ಅನೇಕ ಜನೋಪಯೋಗಿ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಇದೆ. ಶಾರದೋತ್ಸವ ಸಮಿತಿಯಲ್ಲಿ ಶಾರದಾ ಮಹಿಳಾ ವೇದಿಕೆ ಕೂಡ ಇದ್ದು ಅವರು ಉತ್ಸವಕ್ಕೆ ಬೆನ್ನೆಲುಬಾಗಿ ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಇಲ್ಲಿ ನಾಗ ಬ್ರಹ್ಮಾದಿ ಪಂಚದೈವಿಕ ಸನ್ನಿಧಿ ಕೂಡ ಇದ್ದು ನಮ್ಮ ಊರಿನ ಉಳ್ಳಾಲದ ಜನರನ್ನು ಕಾಪಾಡುತ್ತಾ ಇದೆ ಎಂದರೆ ಅತಿಶಯೋಕ್ತಿಯಾಗಲಾರದು. ನಮಗೆ ಮಾತೃ ಸಂಸ್ಥೆಯಾಗಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಇದ್ದು ಆ ಮೂಲಕ ಜನರಿಗೆ ಆರ್ಥಿಕ ಹಾಗೂ ಆರೋಗ್ಯಕ್ಕಾಗಿ ಸಹಕಾರವನ್ನು ನೀಡುತ್ತಾ ಇದ್ದೇವೆ. ಪ್ರಮುಖವಾಗಿ ಅಗತ್ಯ ಬಿದ್ದ ಸಂದರ್ಭದಲ್ಲಿ ದೊಡ್ಡ ಮಟ್ಟಿನ ಧನ ಸಹಾಯ ಸಂಗ್ರಹ ಮಾಡಿ ಕೊಟ್ಟಂಥ ಕೀರ್ತಿ ನಮ್ಮ ಶಾರದೋತ್ಸವಕ್ಕಿದೆ. ಪ್ರಮುಖವಾಗಿ ಕೋವಿಡ್ ಸಂದರ್ಭದಲ್ಲಿ ಸುಮಾರು 3100 ಕಿಟ್ಗಳನ್ನು ವಿತರಿಸಿ ನಾವು ಜನರಿಗೆ ಹತ್ತಿರವಾಗಿದ್ದೇವೆ ಎಂದು ಹೇಳಿದರೆ ತಪ್ಪಾಗಲಾರದು. ಈ ಉತ್ಸವವು ಕ್ರೀಡಾ ಸಾಂಸ್ಕೃತಿಕ ಉತ್ಸವವನ್ನು ಕೂಡ ಮಾಡುತ್ತಾ ಜನೋಪಯೋಗಿಯಾಗಿದೆ. ಈ ಮೂಲಕ ಉತ್ಸವಕ್ಕೆ ಒಂದು ಕಳೆಯನ್ನು ತಂದಿದೆ. ನಾಳೆ ನಮ್ಮ ಉತ್ಸವದ ಕೊನೆಯ ಕಾರ್ಯಕ್ರಮ ವಿಸರ್ಜನಾ ಮೆರವಣಿಗೆ ಜರಗಲಿದ್ದು ಎಲ್ಲರೂ ಅದಕ್ಕೂ ಸಹಕರಿಸಬೇಕಂತ ಹೇಳುತ್ತಾ ಬಂದಂಥ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸುತ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಇಲ್ಲಿ ದಿವಂಗತ ದಯಾನಂದ ನಾಯಕ್ ದತ್ತಿ ಪ್ರಶಸ್ತಿ ಪ್ರದಾನ ಕಲಾವೃಂದ ಉಳ್ಳಾಲ ಇದರ ಅಧ್ಯಕ್ಷರು ಬಂದು ಆಸನವನ್ನು ಸ್ವೀಕರಿಸಬೇಕು. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯತೆಯಿಂದ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಇದರ ಸರ್ವ ಸದಸ್ಯರ ಪರವಾಗಿ ಈ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಹಾಗೂ ಗೌರವಯುತವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರು ಸನ್ಮಾನದ ಈ ಒಂದು ಆಸನವನ್ನು ಸ್ವೀಕರಿಸಬೇಕು. ಶ್ರೀ ಪಶುಪತಿ ಉಳ್ಳಾಲ್ ಇವರು ದತ್ತಿ ಪ್ರಶಸ್ತಿ ಪ್ರದಾನವನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ. ಬಂಧು ಭಗಿನಿಯರೇ, ವೇದಿಕೆಯಲ್ಲಿರುವ ಸನ್ಮಾನ್ಯ ಅಧ್ಯಕ್ಷರೇ ಮತ್ತು ಅತಿಥಿ ಬಂಧುಗಳೇ, ತಮಗೆಲ್ಲ ತಿಳಿದ ಹಾಗೆ ಶ್ರೀಯುತ ಉಳ್ಳಾಲ ದಯಾನಂದ ನಾಯಕ್ ಅವರು ಈ ಒಂದು ಶಾರದಾ ಉತ್ಸವದ ರೂವಾರಿಯಾಗಿ ಸುಮಾರು 6 ದಶಕಗಳ ಕಾಲ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ಬಂದು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಅವರ ಒಂದು ಸ್ಮರಣೆಗಾಗಿ ಈ ಒಂದು ದತ್ತಿ ನಿಧಿಯನ್ನು ನಾವು 2013ರಿಂದ ಇಂದಿನ ತನಕ ನೀಡ್ತಾ ಬಂದಿದ್ದೇವೆ. ಆರಂಭದಲ್ಲಿ ಕೇಶವ ಶಿಶು ಮಂದಿರ ಕಿನ್ಯ, ಆಮೇಲೆ ಗೋವನಿತಾಶ್ರಯ ಪಜೀರು, ಆಮೇಲೆ ಬಾಲಕ ಸಂರಕ್ಷಣಾ ಕೇಂದ್ರ ಕುತ್ತಾರು, ಶ್ರೀ ರಮಾನಂದಾಶ್ರಮ ಕೊಲ್ಯ, ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ, ಶ್ರೀಮಾತಾ ಸೇವಾಶ್ರಮ ಟ್ರಸ್ಟ್ ನೀರೊಳಿಕೆ, ಶ್ರೀರಾಮ ವಿದ್ಯಾ ಕೇಂದ್ರ ಕಲ್ಲಡ್ಕ, ಅದಮ್ಯ ಚೇತನ ಉಳ್ಳಾಲ, ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ, ಮಾರುತಿ ಜನಸೇವಾ ಸಂಘ ಇಷ್ಟೆಲ್ಲ ಸಂಸ್ಥೆಗಳಿಗೆ ದಯಾನಂದ ನಾಯಕ್ ದತ್ತಿ ಪ್ರಶಸ್ತಿ ಈಗಾಗಲೇ ಪ್ರದಾನವಾಗಿದೆ. ಈ ವರ್ಷ ನಾವು ನಮ್ಮ ಸ್ಥಳೀಯ ವಿದ್ಯಾರಣ್ಯ ಕಲಾವೃಂದಕ್ಕೆ ದಯಾನಂದ ನಾಯಕ್ ದತ್ತಿ ನಿಧಿಯನ್ನು ತಮ್ಮೆಲ್ಲರ ಸಮಕ್ಷಮದಲ್ಲಿ ಪ್ರದಾನ ಮಾಡಲಿಕ್ಕಿದ್ದೇವೆ. ಈ ಮಧ್ಯೆ ವಿದ್ಯಾರಣ್ಯ ಕಲಾವೃಂದ ಮತ್ತು ಶಾರದಾ ಉತ್ಸವ ಈ ಒಂದು ಪ್ರಶಸ್ತಿಗೆ ವಿದ್ಯಾರಣ್ಯ ಕಲಾವೃಂದವನ್ನು ನಾವು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೇವೆ ಎನ್ನುವ ಬಗ್ಗೆ ಒಂದು ಸ್ಥೂಲ ಪರಿಚಯವನ್ನು ತಮಗೆ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, 1965 ಜನವರಿ 31ರಂದು ವಿದ್ಯಾರಣ್ಯ ಕಲಾವೃಂದ ಶ್ರೀಯುತ ಗೋಪಾಲಕೃಷ್ಣ ಸುವರ್ಣ ಇವರ ಮೂಲಕ ಉದ್ಘಾಟಿಸಲ್ಪಟ್ಟಂತಹ ಒಂದು ಸಂಸ್ಥೆ. ಪ್ರಾಯಶಃ ನಾವೆಲ್ಲ ಚಿಕ್ಕದಿರುವಾಗ ಈ ಒಂದು ಉಳ್ಳಾಲದಲ್ಲಿ
ವಿದ್ಯಾರಣ್ಯ ಕಲಾವೃಂದ ಎಂಬುದು ನಮ್ಮ ಊರಿನ ಹೆಮ್ಮೆ. ಅದು ಇವತ್ತು 60 ವರ್ಷದವರೆಗೂ ಕೂಡ ಮುನ್ನಡೆಸಿಕೊಂಡು ಬಂದಿದೆ. ನಾವೆಲ್ಲ ಶಾಲಾ ಜೀವನದಲ್ಲಿ ನಮಗೆ ವಿದ್ಯಾರಣ್ಯ ಕಲಾವೃಂದ ಏನು ಎಂಥದ್ದು, ಅದರ ಸದಸ್ಯರು ಯಾರು ಎನ್ನುವ ವಿಚಾರ ಗೊತ್ತಿಲ್ಲದಿದ್ದರೂ ಕೂಡ ನಮ್ಮ ನೋಟ್ ಬುಕ್ಗಳಲ್ಲಿ, ನಮ್ಮ ಪಠ್ಯಪುಸ್ತಕಗಳಲ್ಲಿ ನಾವು ಈಗಲೂ ನೆನಪಿದೆ ವಿ ಕೆ ವಿ ಅಂತ ಬರೆಯುವುದು. ಅದೊಂದು ನಮ್ಮ ಹುಚ್ಚು. ವಿದ್ಯಾರಣ್ಯ ಕಲಾವೃಂದ ನಮಗೆ ಏನು ಸಂಬಂಧ ಏನೂ ಗೊತ್ತಿಲ್ಲ. ಆದರೆ ಆ ಸಂದರ್ಭದಲ್ಲಿ ವಿದ್ಯಾರಣ್ಯ ಕಲಾವೃಂದದವರು ಅಂತ ಹೇಳಿದರೆ ಇಡೀ ಉಳ್ಳಾಲಕ್ಕೆ ಒಂದು ಶಕ್ತಿ ತುಂಬಿದಂತಹ ಒಂದು ಸಂಸ್ಥೆ. ಮುಖ್ಯವಾಗಿ ಕಬಡ್ಡಿ ಒಂದು ತಂಡವನ್ನು ಕಟ್ಟಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ರಾಜ್ಯ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗಳಿಸುವ ಮೂಲಕ ವಿದ್ಯಾರಣ್ಯ ಕಲಾವೃಂದ ನಮ್ಮ ಉಳ್ಳಾಲಕ್ಕೆ ಹೆಮ್ಮೆಯನ್ನು ತಂದಿದೆ. ನಮಗೆ ತಿಳಿದ ಮಟ್ಟಿಗೆ ಅವರು ಕ್ರೀಡಾ ಕ್ಷೇತ್ರ ಮಾತ್ರ ಅಲ್ಲ, ಕಲಾಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಒಂದು ಸಂಸ್ಥೆ. ಸನ್ಮಾನ್ಯ ನಾರಾಯಣ್ ರಾಜ್ ಉಳ್ಳಾಲ್ ಅವರ ಅಧ್ಯಕ್ಷತೆಯಲ್ಲಿ ಈಗಿನ ನಮ್ಮ ಕಮಿಟಿಯ ಸದಸ್ಯರಾದ ರವೀಂದ್ರ ರಾಜ್ ಉಳ್ಳಾಲ್ರವರ ತಂದೆಯವರು ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಬಹಳಷ್ಟು ಕಾಲ ದುಡಿದಿದ್ದರು. ಆ ಸಂಸ್ಥೆಯನ್ನು ಉತ್ತುಂಗಕ್ಕೆ ಕೊಂಡೋದರಲ್ಲಿ ಅವರು ಕೂಡ ಒಬ್ಬರು, ಅವರ ಸಿಂಹಪಾಲು ಇದೆ. ಇವರು ಸಾಮಾಜಿಕವಾಗಿ ನಮ್ಮ ಉಳ್ಳಾಲದ ಹಿಂದೂ ರುದ್ರಭೂಮಿಯ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಹಾಗೆಯೇ ಅಲ್ಲಿನ ಬೋರ್ವೆಲ್ ಟ್ಯಾಂಕ್ ಅಲ್ಲದೆ ಪ್ರತಿ ವರ್ಷ ಅಲ್ಲಿ ಶ್ರಮದಾನ ಮಾಡುವ ಮೂಲಕ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರುವಂತಹ ಒಂದು ಸಂಸ್ಥೆ ನಮ್ಮ ವಿದ್ಯಾರಣ್ಯ ಕಲಾವೃಂದ. ನಮ್ಮ ಈ ಊರಿಗೆ ಖ್ಯಾತಿ ತಂದಂತಹ ರಾಣಿ ಅಬ್ಬಕ್ಕನ ಹೆಸರಲ್ಲಿ ಒಂದು ವೃತ್ತವನ್ನು, ಅಲ್ಲದೆ ಅದೇ ಸಮೀಪದಲ್ಲಿ ಸಾರ್ವಜನಿಕರ ಬಳಕೆಗಾಗಿ ಒಂದು ಬಸ್ಸು ತಂಗುದಾಣವನ್ನು ಕೂಡ ಇವರು ನಿರ್ಮಿಸಿಕೊಟ್ಟಿದ್ದಾರೆ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಕೂಡ, ಮುಖ್ಯವಾಗಿ ಕೊರೋನಾ ಸಂದರ್ಭದಲ್ಲಿ ಅನೇಕ ಬಂಧುಗಳಿಗೆ ತಮ್ಮ ಕೈಲಾದಂತಹ ಕಿಟ್ ವಿತರಣೆಯ ಮೂಲಕ ತುಂಬ ಕೆಲಸವನ್ನು ಮಾಡಿದ್ದಾರೆ. ಶಾಲಾ ಮಕ್ಕಳಿಗೆ ಪುಸ್ತಕಗಳ ವಿತರಣೆ, ವಿದ್ಯಾರ್ಥಿ ವೇತನ ವಿತರಣೆ, ಹೀಗೆ ಬಹಳಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ವಿದ್ಯಾರಣ್ಯ ಕಲಾವೃಂದ ತೊಡಗಿಕೊಂಡಿದೆ. ಕಳೆದ 4 ದಶಕಗಳಿಂದ ಶ್ರೀ ವಿದ್ಯಾವಿನಾಯಕ ಸಾರ್ವಜನಿಕ ಗಣೇಶೋತ್ಸವದ ಮೂಲಕ ಮತ್ತಷ್ಟು ಧಾರ್ಮಿಕ ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ನಾನು ನೋಡಿದ ಮಟ್ಟಿಗೆ ಉಳ್ಳಾಲದ ಶಾರದಾ ಉತ್ಸವ ನಮ್ಮ ಸರ್ಕಾರಿ ಶಾಲೆಯ ಗ್ರೌಂಡಲ್ಲಿ ಆಗ್ತಾ ಇರಬೇಕಿದ್ರೆ ಅದರ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ವಿದ್ಯಾರಣ್ಯ ಕಲಾವೃಂದದವರೇ ನೋಡಿಕೊಳ್ತಾ ಇದ್ದುದನ್ನು ನಾನು ಗಮನಿಸಿದ್ದೇನೆ. ಮುಖ್ಯವಾಗಿ ಮಚೇಂದ್ರನಾಥ್ ಮಾಸ್ಟರ್, ಸರ್ವಶ್ರೀ ದಿವಂಗತ ರಾಜೀವ ಸಾಲ್ಯಾನ್ ಅವರ ಸಹೋದರರಾದ ದೇವದಾಸ್ ಸಾಲ್ಯಾನ್, ಇನ್ನೊಬ್ಬರ ಸಹೋದರರಾದಂತಹ ದಿಲೀಪ್ ಕುಮಾರ್, ರವೀಂದ್ರ ರಾಜ್, ಹಾಗೆಯೇ ನಮ್ಮ ಇತ್ತೀಚೆಗೆ ನಮ್ಮನ್ನು ಅಗಲಿದಂತಹ ಗೋಪಾಲ ಗೋಳಿಯಡಿ, ಇವರೆಲ್ಲರೂ ಕೂಡ ಇದು ಶಾರದಾ ಉತ್ಸವ ನಮ್ಮದೇ ಉತ್ಸವ ಎನ್ನುವ ರೀತಿಯಲ್ಲಿ ವಿದ್ಯಾರಣ್ಯ ಕಲಾವೃಂದದ ಎಲ್ಲ ಸದಸ್ಯರು ಜೊತೆಗೂಡಿಕೊಂಡು ಈ ಒಂದು ಶಾರದಾ ಉತ್ಸವವನ್ನು ಬಹಳ ವೈಭವದಿಂದ ನಡೆಸಿಕೊಟ್ಟಂತಹ ಕೀರ್ತಿ ವಿದ್ಯಾರಣ್ಯ ಕಲಾವೃಂದಕ್ಕಿದೆ. ಮುಖ್ಯವಾಗಿ ನಾವು ಇಲ್ಲಿ ನೆನಪಿಸಬೇಕಾದಂತಹ ವಿದ್ಯಾರಣ್ಯ ಕಲಾವೃಂದದವರು, ಮುಖ್ಯವಾಗಿ ನಾವೆಲ್ಲ ಅವರ ಆರಂಭದ ದಿನಗಳಲ್ಲಿ ಅವರ ಕಚೇರಿಯಲ್ಲಿ ಏನು ಸಂಘ ಇತ್ತು ಅದರಲ್ಲಿ ಇಡ್ಲಿಕ್ಕೆ ಜಾಗದ ಇಲ್ಲದಷ್ಟು ಪ್ರಶಸ್ತಿಗಳ ಒಂದು ಮೆಡಲ್ಗಳು ಅಷ್ಟು ಅಲ್ಲಿ ಕಂಡಿದ್ದೇವೆ. ಇದಕ್ಕೆಲ್ಲ ಕಾರಣರಾದರಲ್ಲಿ ಪ್ರಮುಖರು ದಿವಂಗತ ಚೂಡಪ್ಪಣ್ಣನವರು, ಅಲ್ಲದೆ ಹರೀಶ್ ಕುಮಾರ್ ಬಸ್ತಿಪಡ್ಪು, ವಿಶ್ವನಾಥ್ ಶೆಟ್ಟಿಗಾರ್ ಇಂತಹ ಮಹಾನ್ ಕ್ರೀಡಾಪಟುಗಳು ಕೂಡ ಈ ಒಂದು ಕಬಡ್ಡಿ ತಂಡದಲ್ಲಿ ಒಂದು ಹೆಸರುವಾಸಿ ಆಗಲಿಕ್ಕೆ ಕಾರಣೀಕರ್ತರು. ಹಾಗೆಯೇ ವಿದ್ಯಾರಣ್ಯ ಕಲಾವೃಂದ ಬರೀ ಧಾರ್ಮಿಕ ಕ್ರೀಡೆಗೆ ಮಾತ್ರ ಅಲ್ಲ, ಅನೇಕ ಕಲಾವಿದರು ನಮ್ಮ ಶಾರದಾ ಉತ್ಸವದ ರಂಗಭೂಮಿಯಲ್ಲಿ ಅನೇಕ ಐತಿಹಾಸಿಕ ಪೌರಾಣಿಕ ನಾಟಕಗಳನ್ನಲ್ಲದೆ ಅವರ ವಾರ್ಷಿಕ ಮಹೋತ್ಸವದಲ್ಲಿ ಅನೇಕ ಸಾಮಾಜಿಕ ನಾಟಕಗಳನ್ನು ಕೂಡ ಮಾಡುವ ಮೂಲಕ ಅದರ ಸದಸ್ಯರು ಆ ಒಂದು ರಂಗಭೂಮಿಗೆ ಕೂಡ ತಮ್ಮ ಸೇವೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ಗಮನಿಸಿಕೊಂಡು ವಿದ್ಯಾರಣ್ಯ ಕಲಾವೃಂದ ಸನ್ಮಾನ್ಯ ದಯಾನಂದ ನಾಯಕ್ ಅವರ ಒಂದು ಈ ಹೆಸರಿನಲ್ಲಿರುವಂತಹ ದತ್ತಿ ನಿಧಿಗೆ ನಿಜಕ್ಕೂ ಅರ್ಹ ಸಂಸ್ಥೆ ಎನ್ನುವ ನೆಲೆಯಲ್ಲಿ ಈ ವರ್ಷ ವಿದ್ಯಾರಣ್ಯ ಕಲಾವೃಂದದವರನ್ನು ಈ ಒಂದು ದತ್ತಿ ನಿಧಿಗೆ ಆಯ್ಕೆ ಮಾಡಿಕೊಂಡಿದ್ದೇವೆ. ತಾವೆಲ್ಲರೂ ಕೂಡ ಒಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ವಿದ್ಯಾರಣ್ಯ ಕಲಾವೃಂದದವರನ್ನು ಅಭಿನಂದಿಸಲೇಬೇಕು. ಈ ಸಂಸ್ಥೆಯ ಪರವಾಗಿ ಶ್ರೀಯುತ ಜಯ ಉಳ್ಳಾಲ್ ಅವರು ಈ ಒಂದು ಪ್ರಶಸ್ತಿಯನ್ನು ನಮ್ಮ ಅತಿಥಿ ಗಣ್ಯರಿಂದ ಸ್ವೀಕರಿಸಲಿಕ್ಕಿದ್ದಾರೆ. ಧನ್ಯವಾದ. ಉಳ್ಳಾಲದ ಹೆಮ್ಮೆಯ ಸಂಸ್ಥೆ ಶ್ರೀ ವಿದ್ಯಾರಣ್ಯ ಕಲಾವೃಂದ ಇವರಿಗೆ
ದಿವಂಗತ ಯು ದಯಾನಂದ ನಾಯಕ್ ದತ್ತಿ ಪ್ರಶಸ್ತಿಯನ್ನು ಪ್ರದಾನಿಸಿ ಗೌರವಿಸಬೇಕಾಗಿ ಅತಿಥಿಗಳಾದ ಶ್ರೀ ರಾಜೇಶ್ ಕುಮಾರ್ ರೈ, ಶ್ರೀ ರಾಘುಚಂದ್ರ ಬಲ್ಲಾಳ್, ಅದೇ ರೀತಿ ಎಲ್ಲ ಅತಿಥಿ ಗಣ್ಯರು ನಡೆಸ್ಕೊಡ್ಬೇಕಾಗಿ ವಿನಂತಿ. ಸಾಮಾಜಿಕ ಸೇವೆ, ಶಿಕ್ಷಣ, ಕ್ರೀಡೆ ಹಾಗೂ ಇನ್ನಿತರ ಕ್ಷೇತ್ರದಲ್ಲಿ ಸಂಸ್ಥೆಯು ಅಪಾರ ಕೊಡುಗೆಯನ್ನು ನೀಡಿದೆ, ಪ್ರಶಸ್ತಿಗಳನ್ನು ಪಡೆದಿದೆ. ಇದರ ಸ್ಥಾಪಕರನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ, ಶ್ರೀ ಶಾರದಾ ನಿಕೇತನ ಉಳ್ಳಾಲ ಮಂಗಳೂರು, ದಿವಂಗತ ಯು ದಯಾನಂದ ನಾಯಕ್ ದತ್ತಿ ಪ್ರಶಸ್ತಿ. ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮದ ಉತ್ಥಾನಕ್ಕೆ ತಮ್ಮ ಬದುಕನ್ನೇ ಸಮರ್ಪಿಸಿ ದಿವಂಗತ ಯು ದಯಾನಂದ ನಾಯಕ್ರವರು ಪೂಜ್ಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಉಳ್ಳಾಲದಲ್ಲಿ ಶ್ರೀ ಶಾರದೋತ್ಸವದ ಪರಂಪರೆಯ ರೂವಾರಿಯಾಗಿ ಸಮಾಜದ ಸಂಘಟನೆಗೆ ಮೇಲ್ಪಂಕ್ತಿಯನ್ನು ಹಾಕಿ ಜನಮಾನಸದಲ್ಲಿ ಅಮರರಾಗಿದ್ದಾರೆ. ಅವರ ಉನ್ನತ ವ್ಯಕ್ತಿತ್ವದ ಹೆಸರಿನಲ್ಲಿ ಸ್ಥಾಪಿಸಲಾಗಿರುವ ದಿವಂಗತ ಯು ದಯಾನಂದ ನಾಯಕ್ ದತ್ತಿ ಪ್ರಶಸ್ತಿಯನ್ನು ಉಳ್ಳಾಲ ಪರಿಸರದಲ್ಲಿ ಅನೇಕ ದಶಕಗಳಿಂದ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಸೇವೆಯನ್ನು ಮಾಡುತ್ತಾ ಸಮಾಜದ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆ ನೀಡುತ್ತಿರುವ ವಿದ್ಯಾರಣ್ಯ ಕಲಾವೃಂದ ರಿಜಿಸ್ಟರ್ಡ್ ಉಳ್ಳಾಲ ಇವರ ಸಂಸ್ಥೆಗೆ ನೀಡಿ ಗೌರವಿಸುತ್ತಿದ್ದೇವೆ. ಸಮಾಜ ಗೌರವಾನ್ವಿತ ವಿದ್ಯಾರಣ್ಯ ಕಲಾವೃಂದಕ್ಕೆ ಬೆಂಬಲವಾಗಿ ನಿಲ್ಲಲಿ ಎಂದು ಆಶಿಸುತ್ತಾ, ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿಯು 78ನೇ ವರ್ಷದ ಉತ್ಸವದ ಸುಸಂದರ್ಭದಲ್ಲಿ ತಮ್ಮನ್ನು ಅತ್ಯಂತ ಅಭಿಮಾನದಿಂದ ಅಭಿನಂದಿಸುತ್ತಿದ್ದೇವೆ. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ. ತಮಗೆಲ್ಲ ಗೊತ್ತಿರಬಹುದು, ಕಳೆದ ಅನೇಕ ದಶಕಗಳಿಂದ ವಿದ್ಯಾರಣ್ಯ ಕಲಾವೃಂದದವರು ನಮ್ಮ ಶಾರದಾ ಉತ್ಸವದ ಕೊನೆಯ ದಿವಸದ ವಿಸರ್ಜನಾ ಮೆರವಣಿಗೆಯ ದೇವಿಯ ಮುಂಭಾಗದಲ್ಲಿ ಶಾರದಾ ಹುಲಿ ಇದರ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಇನ್ನಷ್ಟು ಆ ಶಾರದಾ ಮಾತೆಯ ಅನುಗ್ರಹ ದೊರೆಯಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಈ ಒಂದು ದತ್ತಿ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ವಿದ್ಯಾರಣ್ಯ ಕಲಾವೃಂದದ ಪರವಾಗಿ ಅಧ್ಯಕ್ಷರಾದ ಜೈ ಉಳ್ಳಾಲ್. ದಿವಂಗತ ಯು ದಯಾನಂದ ನಾಯಕ್ ದತ್ತಿ ಪ್ರಶಸ್ತಿ ಪ್ರದಾನವನ್ನು ಆಗಿದೆ. ದಿವಂಗತ ಯು ದಯಾನಂದ ನಾಯಕ್ ದತ್ತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ನಡೆದಿದೆ. ಈ ಒಂದು ಪ್ರಶಸ್ತಿಯನ್ನು ಪಡೆದಿರುವಂತಹ ಶ್ರೀ ವಿದ್ಯಾರಣ್ಯ ಕಲಾವೃಂದ ಉಳ್ಳಾಲ ಇದರ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರೆಲ್ಲರಿಗೂ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಹಾಗೂ ಎಲ್ಲ ಕಲಾಭಿಮಾನಿ ಭಕ್ತಾಭಿಮಾನಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕುಣಿತ ಭಜನಾ ಸ್ಪರ್ಧೆಯ ಬಹುಮಾನ ವಿತರಣೆಯನ್ನು ಸಮಿತಿಯ ಅಧ್ಯಕ್ಷರು ನಡೆಸಿಕೊಡ್ಬೇಕಾಗಿ ವಿನಂತಿ. ನಿರಂತರ 2ನೇ ವರ್ಷದ ಕುಣಿತ ಭಜನಾ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ತುಂಬ ಸಂತೋಷದಿಂದ ದೊಡ್ಡ ದೊಡ್ಡ ಬಹುಮಾನವನ್ನು ಇಟ್ಟು ದೊಡ್ಡ ದೊಡ್ಡ ಫಲಕಗಳನ್ನು ಮಾಡಿ ಸಂತೋಷದಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ತುಂಬ ಬೇಸರದ ವಿಷಯ ಹೇಳ್ತಾ ಇದ್ದೇನೆ. ನಾವು ಬೆಳಗ್ಗೆ 11 ಗಂಟೆಗೆ ಕುಣಿತ ಭಜನೆ ಅಂತ ಇಟ್ಟಿದ್ದೆವು. ನಿರೀಕ್ಷೆ 15 ತಂಡಗಳು ಬರ್ಬೋದು ಅಂತ. ಆದರೆ 6 ತಂಡಗಳನ್ನು ಕರೆಯುವಾಗ ರಾತ್ರಿ ಹಗಲು ಆಗಿತ್ತು. ಸತ್ಯ ಹೇಳ್ತೇನೆ, ಬನ್ನಿ 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 ಅಂತ ಬೇಡಿ ಕರೆದಿದ್ದೇನೆ. ಇನ್ನು ಮೇಲೆ ಈ ಕುಣಿತ ಭಜನ ಸ್ಪರ್ಧೆಯನ್ನು ಮಾಡಬೇಕಾ ಎಂಬ ದೊಡ್ಡ ಪ್ರಶ್ನೆಯಲ್ಲಿದ್ದೇವೆ. ಉಳ್ಳಾಲದ ಶಾರದೋತ್ಸವ, ಮಂಗಳೂರಿನ ಶಾರದೋತ್ಸವವನ್ನು ನಮ್ಮ ಕಾರ್ ಸ್ಟ್ರೀಟಿನ ಶಾರದೋತ್ಸವದ ನಂತರದ ಸ್ಥಾನವನ್ನು ಪಡೆದಂಥ ಉತ್ಸವ. ಈ ಉತ್ಸವದಲ್ಲಿ ಅದು ಕೂಡ 15,000 10,000 ಬಹುಮಾನವನ್ನು ಇಟ್ಟರೂ ಕೂಡ ಕುಣಿತ ಭಜನಾ ತಂಡಕ್ಕೆ
ಹೆಸರನ್ನು ನೀಡಲು ಹಿಂದೆ ಮುಂದೆ ನೋಡುವಾಗ ಬರುವ ಸಲ ಈ ಸ್ಪರ್ಧೆಯ ಅವಶ್ಯಕತೆ ಇದೆ ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡಿದೆ. ಅದರ ಮಧ್ಯೆ ಬಂದಂಥ 6 ತಂಡಗಳಿಗೆ ಆ ಶ್ರೀ ಶಾರದಾ ಮಾತೆಯ ಕೃಪೆ ಇರಲಿ ಅಂತ ಬೇಡುತ್ತಾ ಇಂದಿನ ಸ್ಪರ್ಧೆಯ ಪ್ರಥಮ ಬಹುಮಾನವನ್ನು ಯಾರಾಗಿರ್ಬೋದು, ಇವರು ನಮ್ಮಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲೇ ಪ್ರಥಮ ಬಹುಮಾನವನ್ನು ಪಡೆದಂಥ ತಂಡ ಬಾಲ ವಿಕಾಸ ಭಜನಾ ಮಂಡಳಿ ಹೊಸಬೆಟ್ಟು. ಇವರು ಬಂದು ಫಲಕ ಮತ್ತು ನಗದು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಇದನ್ನು ನಮ್ಮ ರಘುಚಾಂದ್ ಬಳ್ಳಾಲ್ರವರು 15,000 ನಗದು ಮತ್ತು ಫಲಕ. ಮುಖ್ಯಸ್ಥರು ಶಿಪಾಳಿ ಅವರ ತಾಯಿ ನಮ್ಮ ಉಳ್ಳಾಲದವರೇ ಈಗ ಬಂದಿದ್ದಾರೆ. ಬಹುಮಾನ ದ್ವಿತೀಯ, ಆದರೆ ಕೊನೆಗೆ ಭಜನೆ ಸ್ಪರ್ಧೆ ಅಂತ ನೀಡಿದಂಥ ಶ್ರೀ ಈಶ್ವರಿ ಭಜನಾ ಮಂಡಳಿ ಕಾಂಜಲಕೋಡಿ ಪೊಳಲಿ, ಇವರಿಗೆ ದ್ವಿತೀಯ ಬಹುಮಾನ 10,000 ಮತ್ತು ಫಲಕ. ಇದನ್ನು ನಮ್ಮ ರಘುಚಂದ್ರ ಬಳ್ಳಾಲ್ ನೀಡಬೇಕಾಗಿ ವಿನಂತಿ. ಕುಣಿತ ಭಜನೆಯ ತೃತೀಯ ಬಹುಮಾನ ಶ್ರೀರಾಮ ಮುಖ್ಯ ಪ್ರಾಣ ಭಜನಾ ಮಂಡಳಿ ಕೋಡಿಕಲ್ 5,000 ಮತ್ತು ಫಲಕ. ದಯವಿಟ್ಟು ಬೇಗ ಬನ್ನಿ ಪ್ಲೀಸ್, ಬೇಗ ಬನ್ನಿ. ಮತ್ತೆ 4 ತಂಡಗಳಿದೆ. ಕೊನೆಗೆ ಪ್ರದರ್ಶನ ನೀಡಿದಂಥ ದುರ್ಗಾ ಮಹಿಳಾ ಕುಣಿತ ಭಜನಾ ತಂಡ ಕೂಡ ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ನಂತರ ರಾಮಾಂಜನೇಯ ಭಜನಾ ತಂಡ ಪ್ರೋತ್ಸಾಹಕ ಬಹುಮಾನ, ಶ್ರೀ ನಂದಗೋಕುಲ ಭಜನಾ ತಂಡ ತುಮಿನಾಡು ಕುಂಜತ್ತೂರು ಪ್ರೋತ್ಸಾಹಕ ಬಹುಮಾನ, ಮತ್ತೊಂದು ಶ್ರೀ ದುರ್ಗಾ ಕುಣಿತ ಭಜನಾ ತಂಡ ಉಳ್ಳಾಲ ಪ್ರೋತ್ಸಾಹಕ ಬಹುಮಾನ, ಶ್ರೀ ದುರ್ಗಾ ಮಹಿಳಾ ಕುಣಿತ ಭಜನಾ ತಂಡ ಪ್ರದರ್ಶನಕ್ಕಾಗಿ ಪ್ರೋತ್ಸಾಹ ಬಹುಮಾನ. ಶ್ರೀ ರಾಮಾಂಜನೇಯ ಭಜನಾ ತಂಡ ಗುಡ್ಡುಪಾಲ್ ಕೊಣಾಜೆ, ದಯವಿಟ್ಟು ಪ್ರೋತ್ಸಾಹ ಬಹುಮಾನ ಮತ್ತೊಂದು ನಗದು ಸ್ವೀಕಾರ ಮಾಡಬೇಕು. ಪ್ರೋತ್ಸಾಹಕ ಬಹುಮಾನದ ಫಲಕವನ್ನು ತರಬೇಕಾಗಿ ವಿನಂತಿ. ಇದನ್ನು ಬಳ್ಳಾಲ್ರವ್ರು ನೀಡಬೇಕಾಗಿ ವಿನಂತಿ. ಶ್ರೀ ರಾಮಾಂಜನೇಯ ಭಜನಾ ತಂಡ ಗುಡ್ಡುಪಾಲ್ ಕೊಣಾಜೆ, ಶ್ರೀ ನಂದಗೋಕುಲ ಭಜನಾ ತಂಡ ತುಮಿನಾಡು ಕುಂಜತ್ತೂರು, ಶ್ರೀ ದುರ್ಗಾ ಕುಣಿತ ಭಜನಾ ತಂಡ ಉಳ್ಳಾಲ. ತುಮಿನಾಡು ಕುಂಜತ್ತೂರು ತುಮಿನಾಡು ತಂಡ ಪಾಪ ಬೇಗ ಬಂದಿದ್ದಾರೆ, 3 ಗಂಟೆ ಮೊದಲೇ ಬಂದಿದ್ದಾರೆ. ಶ್ರೀ ದುರ್ಗಾ ಕುಣಿತ ಭಜನಾ ತಂಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಮೊನ್ನೆ ಮೆರವಣಿಗೆ ಸಮಯದಲ್ಲಿ ಪ್ರಾರಂಭ ಆದಂಥ ಶ್ರೀ ದುರ್ಗಾ ಮಹಿಳಾ ಕುಣಿತ ತಂಡ ಪ್ರಪ್ರಥಮವಾಗಿ ಶ್ರೀ ಶಾರದಾ ನಿಕೇತನದಲ್ಲಿ ಪ್ರದರ್ಶನ ನೀಡಿದೆ. ಅವರಿಗೆ ಒಂದು ಸಣ್ಣ ಬಹುಮಾನ, ಅದರೊಂದಿಗೆ ಸಣ್ಣ ನಗದು.
ಪರವಾಗಿ ನಡೆದಿರುವಂತಹ ವಿಶೇಷವಾಗಿ ನಡೆದಂತಹ ಕುಣಿತ ಭಜನಾ ಸ್ಪರ್ಧೆಯ ಬಹುಮಾನ ವಿತರಣೆಯನ್ನು ನಡೆಸಿಕೊಟ್ಟಿರುವಂತಹ ಅಧ್ಯಕ್ಷರು ಶ್ರೀ ಭರತ್ ಕುಮಾರ್ ಉಳ್ಳಾಲ್ ಇವರಿಗೆ ವಂದನೆಗಳು. ಅದೇ ರೀತಿ ಎಲ್ಲ ಅತಿಥಿ ಗಣ್ಯರಿಗೂ ವಂದನೆಗಳು. ಎಲ್ಲ ವಿಜೇತರು ಹಾಗೂ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಂಸ್ಕೃತಿಕ ಸ್ಪರ್ಧೆಗಳ ಬಹುಮಾನ ವಿತರಣೆಯನ್ನು ಇಲ್ಲಿ ಮಾಡಲಿಕ್ಕಿದ್ದೇವೆ. ಈ ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಶ್ರೀಮತಿ ರೇಷ್ಮಾ ಜಗದೀಶ್ ಇವರು ನಡೆಸಿಕೊಡ್ಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಸಾಂಸ್ಕೃತಿಕ ಸ್ಪರ್ಧೆಗಳ ಬಹುಮಾನ ವಿತರಣೆ ಶ್ರೀಮತಿ ರೇಷ್ಮಾ ಜಗದೀಶ್. ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಈ ಬಾರಿ ನಾವು ಮುದ್ದು ಶಾರದೆ ಅಂತ ಒಂದು ಬಹುಮಾನ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ. ಈ ಸ್ಟೇಜಲ್ಲಿ ಅದು ಮಾಡಿದ್ದಕ್ಕೆ ನಾವು ಸಾರ್ಥಕ ಅಂತ ಆಯಿತು. 8 ಬಾಲಕಿಯರು ಮುದ್ದು ಶಾರದೆಯಾಗಿ ಈ ಶಾರದೆ ಪ್ರತಿಷ್ಠೆ ಆಗುವ ಮೊದಲೇ ಈ ಸ್ಟೇಜಿಗೆ ಬಂದಿದ್ದರು. ಅವರಿಗೆಲ್ಲರಿಗೂ ನಾವು ಏನು ಅನೌನ್ಸ್ ಮಾಡಿರಲಿಲ್ಲ. ಎಲ್ಲರಿಗೂ ನಗದು ಬಹುಮಾನವನ್ನು ನಾವು ಉತ್ಸವ ಸಮಿತಿಯಿಂದ ನೀಡ್ತಾ ಇದ್ದೇವೆ. ನಮ್ಮ ರೇಷ್ಮಕ್ಕನ ಹತ್ರ ಒಂದು ವಿನಂತಿ, ಪ್ರಪ್ರಥಮವಾಗಿ ಮುದ್ದು ಶಾರದೆಯ ಇದನ್ನೇ ಅನೌನ್ಸ್ ಮಾಡಿ ಅವರನ್ನು ಕರೆಯಬೇಕಾಗಿ ವಿನಂತಿ. ಆ ಭಾಗವಹಿಸಿದ ಎಲ್ಲರಿಗೂ ಬರುವ ವರ್ಷ ಇನ್ನೂ ಹೆಚ್ಚಿನ ಅದಕ್ಕಾಗಿ ಬೇರೆ ಒಂದು ಸಮಯವನ್ನು ಇಟ್ಟು ನಾವು ಈ ಸಲ ಪ್ರಥಮವಾಗಿ ಮಾಡಿದ್ದು ಅದ್ಭುತವಾಗಿ ಮೂಡಿ ಬಂದಿದೆ. ಮುದ್ದು ಶಾರದೆಯ ಸ್ಪರ್ಧೆಯನ್ನೇ ಒಂದು ದಿವಸ ಮಾಡುವಂಥ ಆಲೋಚನೆ ಇದೆ. ಅದೆಲ್ಲರೂ ಸಹಕಾರ ಕೊಡಬೇಕಾಗಿ ವಿನಂತಿ. ಹರಿ ಓಂ. ಮುದ್ದು ಶಾರದೆ ಸ್ಪರ್ಧೆಯ ವಿಜೇತರು ಪ್ರಥಮ ಚಿರನ್ವಿ ಜೆ ಉಲ್ಲಾಳ. ಚಿರನ್ವಿ ಜೆ ಉಲ್ಲಾಳ. ಈ ಬಹುಮಾನವನ್ನು ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ರಾಜೇಶ್ ಕುಮಾರ್ ರೈ ಇವರು ನೀಡಬೇಕಾಗಿ ವಿನಂತಿ. ಶ್ರೀಯುತ ರಾಜೇಶ್ ಕುಮಾರ್ ರೈ ಇವರು ಮುದ್ದು ಶಾರದೆಯ ಸ್ಪರ್ಧೆಯ ವಿಜೇತರಿಗೆ ಬಹುಮಾನವನ್ನು ನೀಡಬೇಕಾಗಿ ವಿನಂತಿ. ಪ್ರಥಮ ಬಹುಮಾನ ಚಿರನ್ವಿ ಜೆ ಉಲ್ಲಾಳ. ದ್ವಿತೀಯ ಜ್ಞಾನ್ವಿ ಪೈ. ದ್ವಿತೀಯ ಜ್ಞಾನ್ವಿ ಪೈ. ತೃತೀಯ ಶ್ಲೋಕ ಎಸ್. ತೃತೀಯ ಶ್ಲೋಕ ಎಸ್. ಅದೇ ರೀತಿ ಮುದ್ದು ಶಾರದೆ ಸ್ಪರ್ಧೆಯಲ್ಲಿ ಸಮಾಧಾನಕರ ಬಹುಮಾನಗಳು ಅಂಶಿ ಚೌಟ. ಅಂಶಿ ಚೌಟ. ಚಿತ್ರ. ದ್ವಿತೀಯ ತನ್ವಿ. ಪ್ರೋತ್ಸಾಹಕ ಬಹುಮಾನ ಅಂಶಿ ಚೌಟ, ತನ್ವಿ, ಯಶ್ವಿನಿ, ರಾಧ್ಯ, ಶರ್ವೇಶ್, ಆರಾಧ್ಯ. ಅಂಶಿ ಚೌಟ. ತನ್ವಿ, ಯಶ್ವಿನಿ, ರಾಧ್ಯ, ಶರ್ವೇಶ್. ಯಶ್ವಿನಿ, ಆರಾಧ್ಯ. ಬಹುಮಾನ ವಿಜೇತರು ನಿಮ್ಮ ಪ್ರಮಾಣ ಪತ್ರವನ್ನು ಸ್ಟೇಜಿನ ಎಡಭಾಗದಲ್ಲಿ ತೆಗೆದುಕೊಳ್ಳಬೇಕಾಗಿ ವಿನಂತಿ.
ಪ್ರಥಮ ಶರದಿ ಪುತ್ರನ್. ದ್ವಿತೀಯ ವೀರಾನಾಯಕ್. ತೃತೀಯ ನಕ್ಷ್ಯ ಮತ್ತು ವಿಹಾರ್ ಶೆಟ್ಟಿ. ತೃತೀಯ. ಮತ್ತೊಂದು ಬಹುಮಾನ ವಿಹಾರ್ ಶೆಟ್ಟಿ ತೃತೀಯ. ಮುಂದಿನ ಬಹುಮಾನಗಳನ್ನು ಶ್ರೀಮತಿ ಗೀತಾ ವಿಜಯ್ ಇವರು ನೀಡಬೇಕಾಗಿ ವಿನಂತಿ. ಎರಡನೇ ತರಗತಿಯ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಜಾನ್ವಿ ಸೂರಜ್. ದ್ವಿತೀಯ ದೀಕ್ಷಾ. ದ್ವಿತೀಯ ನಮ್ಮ ಇನ್ನೊಬ್ಬ ವಿದ್ಯಾರ್ಥಿ ಬರೆದಿದ್ದಾರೆ ಆರವ್. ತೃತೀಯ ಬಹುಮಾನ ದಿತ್ಯ. ಮೂರನೇ ತರಗತಿಯ ವಿಭಾಗದಲ್ಲಿ ತಶ್ವಿ ಆರ್ ಎಸ್. ದ್ವಿತೀಯ ಶಾರ್ವಿ ಭಂಡಾರಿ. ತೃತೀಯ ರಿದ್ವಿ. ಅದೇ ರೀತಿ ತೃತೀಯ ಬಹುಮಾನವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ. ಹಿಮಾನಿ ತೃತೀಯ. ನಾಲ್ಕನೇ ತರಗತಿ ಪ್ರಥಮ ರಿದ್ದಿತ್ ಪಿ ಶೆಟ್ಟಿ. ದ್ವಿತೀಯ ನಮಸ್ಯ. ದ್ವಿತೀಯ. ಅಂಶಿಕಾ. ಐದನೇ ತರಗತಿ ಪ್ರಥಮ ನಕ್ಷತ್ರಯನ್. ದ್ವಿತೀಯ ಸೃಷ್ಟಿ ಜಗನ್ ಕುಂಬ್ಳೆ. ತೃತೀಯ ದಿಯಾಂಶಿ ವಿ ಕುಮಾರ್. ಆರನೇ ತರಗತಿ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಪೂರ್ವಿ ರವೀಂದ್ರ. ದ್ವಿತೀಯ ಆದ್ಯ ಕೆ. ತೃತೀಯ ರಿದ್ವಾನಿ. ಏಳನೇ ತರಗತಿ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ತಪಸ್ಯ ಯು. ದ್ವಿತೀಯ ಸಾನ್ವಿ. ತೃತೀಯ ತೇಜಸ್. ಧನ್ಯವಾದಗಳು ಶ್ರೀಮತಿ ಗೀತಾ ವಿಜಯ್ ಇವರಿಗೆ. ಮುಂದಿನ ಬಹುಮಾನಗಳನ್ನು ಶ್ರೀ ರಾಜೇಶ್ ಕುಮಾರ್ ರೈ, ಮ್ಯಾನೇಜರ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಎಂಟನೇ ತರಗತಿ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಆದಿತ್ಯ. ದ್ವಿತೀಯ ನತಾಶಾ. ತೃತೀಯ ಚಿರಾಗ್ ಶೆನ್ನೈ. ಒಂಬತ್ತನೇ ತರಗತಿ ಪ್ರಥಮ ಶ್ರೇಷ್ಠ ಜೆಕೆ. ದ್ವಿತೀಯ ಹನ್ಸಿಕಾ ಪಿ. ತೃತೀಯ ಹನ್ಸಿಕಾ ಸಿ. ಮತ್ತೊಂದು ಅಕ್ಷತಾ. ಹತ್ತನೇ ತರಗತಿ ಪ್ರಥಮ ಪ್ರಯಾಗ್ ಜಿಕೆ. ಕೈಬರಹ ಸ್ಪರ್ಧೆ ಫಲಿತಾಂಶ.
ದ್ವಿತೀಯ ನಿರ್ವಿ ಡಿ ಉಲ್ಲಾಳ. ನಿರ್ವಿ ಡಿ ಉಲ್ಲಾಳ ದ್ವಿತೀಯ. ತೃತೀಯ ಧ್ರುವಿ ಎಸ್ ಗಟ್ಟಿ. ಆರನೇ ತರಗತಿ ಪ್ರಥಮ ಶಾಯಿಶ್ ಅಮೀನ್. ದ್ವಿತೀಯ ಶ್ರಿಯಾ ಎಸ್ ಸುವರ್ಣ. ದ್ವಿತೀಯ ಶ್ರಿಯಾ ಎಸ್ ಸುವರ್ಣ. ತೃತೀಯ ಪಂಚಮಿ ಎಂ. ಪಂಚಮಿ ಎಂ ವಿನೋದ್ ಭವನ ಪ್ರದ್ಯುಮ್ನ. ಥರ್ಡ್ ಪ್ರದ್ಯುಮ್ನ. ಏಳನೇ ತರಗತಿ ಪ್ರಥಮ ಧನ್ವಿ ಸೂರಜ್. ಧನ್ವಿ ಸೂರಜ್. ದ್ವಿತೀಯ ಧಾತ್ರಿ. ದ್ವಿತೀಯ ಧಾತ್ರಿ. ತೃತೀಯ ಮೋಕ್ಷ. ತೃತೀಯ ಮೋಕ್ಷ. ಎಂಟನೇ ತರಗತಿ ಪ್ರಥಮ ಅನುಷ್ಕಾ. ಎಂಟನೇ ತರಗತಿ ಪ್ರಥಮ ಅನುಷ್ಕಾ. ದ್ವಿತೀಯ ಮನ್ವಿತ್ ಕೆಎಲ್. ಪ್ರಥಮ. ದ್ವಿತೀಯ ಮನ್ವಿತ್ ಕೆಎಲ್. ತೃತೀಯ ಸಹನಾ. ಒಂಬತ್ತನೇ ತರಗತಿ ಪ್ರಥಮ ಅಕ್ಷತಾ. ಪ್ರಥಮ ಅಕ್ಷತಾ. ದ್ವಿತೀಯ ತ್ರಿಷಿಕಾ ವಿ ಕರ್ಕೇರ. ತೃತೀಯ ಶ್ರೇಷ್ಠ ಜೆಕೆ. ಹತ್ತನೇ ತರಗತಿ ಪ್ರಥಮ ಲಕ್ಷ್ಮಿ. ದ್ವಿತೀಯ ನಿಶ್ಮಿತಾ. ಸಾರ್ವಜನಿಕ ವಿಭಾಗ ಪ್ರಥಮ ಶರಣ್ಯ ಉಲ್ಲಾಳ. ದ್ವಿತೀಯ ನಿಶಾ ಪಿ ಆಚಾರ್ಯ. ತೃತೀಯ ಅರ್ಚನಾ ಕೆ ಉಲ್ಲಾಳ. ಫಸ್ಟ್ ಶರಣ್ಯ ಉಲ್ಲಾಳ. ದ್ವಿತೀಯ ನಿಶಾ ಪಿ ಆಚಾರ್ಯ. ತೃತೀಯ ಅರ್ಚನಾ ಕೆ. ಶ್ರೀ ರಾಜೇಶ್ ಕುಮಾರ್ ರೈ ಇವರಿಗೆ ವಂದನೆಗಳು. ಮುಂದಿನ ಬಹುಮಾನಗಳನ್ನು ಶ್ರೀ ರಘುಚಂದ್ರ ಬೆಲ್ಲಾಳ್ ಇವರು ನೀಡಬೇಕಾಗಿ ವಿನಂತಿಸಿಕೊಳ್ತೇವೆ. ರಂಗೋಲಿ ಸ್ಪರ್ಧೆ ಫಲಿತಾಂಶ ಪ್ರಥಮ ನಕ್ಷತ್ರ. ಐದನೇ ತರಗತಿ ಪ್ರಥಮ ನಕ್ಷತ್ರ. ದ್ವಿತೀಯ ಹಿಮಾನಿ. ದ್ವಿತೀಯ ಹಿಮಾನಿ. ತೃತೀಯ ಈಶಾ. ತೃತೀಯ ಈಶಾ. ಆರನೇ ತರಗತಿ ಪ್ರಥಮ ಶಾರ್ವಿ. ದ್ವಿತೀಯ ತವೀಶ್. ದ್ವಿತೀಯ ತವೀಶ್. ಏಳನೇ ತರಗತಿ ಪ್ರಥಮ ರಾಕೇಶ್. ಪ್ರಥಮ ರಾಕೇಶ್. ದ್ವಿತೀಯ ಸಾನ್ವಿ. ತೃತೀಯ ತನ್ವಿ ಮತ್ತು ಲಕ್ಷ್ಯ. ತನ್ವಿ ಆ್ಯಂಡ್ ಲಕ್ಷ್ಯ. ರಾಕೇಶ್. ಥರ್ಡ್. ಎಂಟನೇ ತರಗತಿ ಪ್ರಥಮ ಅನ್ಯ. ದ್ವಿತೀಯ ಶ್ರೇಯ ಜೆಪಿ. ದ್ವಿತೀಯ ಶ್ರೇಯ ಜೆಪಿ. ತೃತೀಯ ಮನ್ವಿತ್ ಕೆಎಲ್. ಮನ್ವಿತ್ ಕೆಎಲ್. ಒಂಬತ್ತನೇ ತರಗತಿ ಪ್ರಥಮ ಅಕ್ಷತಾ. ಪ್ರಥಮ ಅಕ್ಷತಾ. ದ್ವಿತೀಯ ವೈಭವಿ. ಹತ್ತನೇ ತರಗತಿ ಪ್ರಥಮ ನಿಶ್ಮಿತಾ. ದ್ವಿತೀಯ ಲಕ್ಷ್ಮಿ. ಸಾರ್ವಜನಿಕ ವಿಭಾಗ ಪ್ರಥಮ ರಂಜಿತ್ ನಾಗರಾಜ್. ದ್ವಿತೀಯ ಶ್ರದ್ಧಾ. ಪ್ರಥಮ ರಂಜಿತ್ ನಾಗರಾಜ್. ದ್ವಿತೀಯ ಶ್ರದ್ಧಾ. ತೃತೀಯ ಶರಣ್ಯ.
ಮತ್ತು ನಿಶಾ ಪಿ ಆಚಾರ್ಯ. ಚಿತ್ರಕಲಾ ಸ್ಪರ್ಧೆ ಪ್ರಥಮ UKG ವಿಭಾಗ ಪ್ರಣವ್ ಎಂ. ದ್ವಿತೀಯ ಸುಮೇಧ್ ಭಟ್. KG ವಿಭಾಗ ದ್ವಿತೀಯ ಪ್ರಣವ್ ಎಂ, ದ್ವಿತೀಯ ಸುಮೇಧ್ ಭಟ್, ತೃತೀಯ ಶ್ಲೋಕಾ ಎಸ್. ಒಂದನೇ ತರಗತಿ ಪ್ರಥಮ ಶರದಿ ಆರ್ ಪುತ್ರನ್. ದ್ವಿತೀಯ ಜ್ಞಾನ ದ್ವಿತೀಯ. ತೃತೀಯ ರಕ್ಷಕ್ ಆಚಾರ್ಯ. ಎರಡನೇ ತರಗತಿ ಪ್ರಥಮ ಹಿಮಾಂಶು ಕೃಷ್ಣ ಅಮ್ಮನ್ನಯ್ಯ. ದ್ವಿತೀಯ ದೀಕ್ಷಾ ಎಚ್. ತೃತೀಯ ರಿಷಬ್ ವಿ ಬಂಗೇರ. ತೃತೀಯ ಥರ್ಡ್ ಪ್ಲೇಸ್. ಥರ್ಡ್ ಸ್ಟ್ಯಾಂಡರ್ಡ್ ಪ್ರಥಮ ಆರಾಧ್ಯ. ಫಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್ ಪ್ರಥಮ ಆರಾಧ್ಯ. ದ್ವಿತೀಯ ಐಶಾನಿ. ತೃತೀಯ ಸಾನ್ವಿ ಅನ್ಗಟ್ಟಿ. ನಾಲ್ಕನೇ ತರಗತಿ ಪ್ರಥಮ ಕುಶಿಲ್. ದ್ವಿತೀಯ ಹವನ್ KL. ದ್ವಿತೀಯ ಬಹುಮಾನ ಇನ್ನೊಂದು ದಕ್ಷ KV. ತೃತೀಯ ಬಹುಮಾನ ಗ್ರಾಹ್ಯ JR. ಮತ್ತೊಂದು ಬಹುಮಾನ ಲಕ್ಷ್ಯ ಎಂ ಮೆಂಡಲ್. ಐದನೇ ತರಗತಿ ತೃತೀಯ. ಐದನೇ ತರಗತಿ ಪ್ರಥಮ ನಿರ್ವಿಡಿ ಉಳ್ಳಾಲ. ಪ್ರಥಮ ಬಹುಮಾನ. ದ್ವಿತೀಯ ನಿಧಿ ಸುದರ್ಶನ್. ತೃತೀಯ ನಿಧಿತಾ ವಿ ಕರ್ಕೇರ. ಆರನೇ ತರಗತಿ ಪ್ರಥಮ ಶ್ರೇಯಾ ಎಸ್ ಸುವರ್ಣ. ದ್ವಿತೀಯ ಭವಿಷ್. ತೃತೀಯ ಸಾನ್ನಿಧ್ಯ. ಸೆವೆಂತ್ ಸ್ಟ್ಯಾಂಡರ್ಡ್ ಪ್ರಥಮ ತೇಜಸ್ ಎಂ. ದ್ವಿತೀಯ ಮೋಕ್ಷ ಎಚ್. ತೃತೀಯ ಧಾತ್ರಿ. ಎಂಟನೇ ತರಗತಿ ಪ್ರಥಮ ಮನ್ವಿತ್ KL. ಸಿಂಚನಾ ಜಗದೀಶ್. ತೃತೀಯ ಶಿವಾನಿ ನಾಯಕ್. ಒಂಬತ್ತನೇ ತರಗತಿ ಪ್ರಥಮ ಹನ್ಸಿಕಾ ಸಿ. ದ್ವಿತೀಯ ಶ್ರೇಷ್ಠ JK.
ಚಿತ್ರಾ ಜೆ, ಅನುಷಾ ಜಿ ಪ್ರಥಮ. ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ. ದ್ವಿತೀಯ ರಿತೇಶ್. ತೃತೀಯ ಅಕ್ಷತಾ. ಮತ್ತೊಂದು ಹರೀಶ್. ತೃತೀಯ ಸಂಗೀತ ಸ್ಪರ್ಧೆ. ಶ್ರೀ ರಘುಚಂದ್ರ ಬಳ್ಳಾಳಿ ಇವರಿಗೆ ವಂದನೆಗಳು. ಮುಂದೆ ಕ್ರೀಡಾ ಸ್ಪರ್ಧೆಗಳ ಬಹುಮಾನ ವಿತರಣೆ. ಶ್ರೀ ರಾಜೇಶ್ ಕುಮಾರ್ ಇವರು ನೀಡಬೇಕಾಗಿ ವಿನಂತಿ. ಸ್ಪರ್ಧೆ ವಿಜೇತರು 100 ಮೀಟರ್ ಓಟ. ಪ್ರಥಮ ಶೈನಿತಾ ರಾಜೇಶ್. ದ್ವಿತೀಯ ರಿತ್ವಿ ವೈ ಉಲ್ಲಾಲ್. ತೃತೀಯ ಸುಮಲತಾ. ಶಾರ್ಟ್ ಪುಟ್. ಪ್ರಥಮ ಶರಣ್ಯ ಉಲ್ಲಾಲ್. ದ್ವಿತೀಯ ಶಿವಾನಿ ಗಾನಿಗ. ತೃತೀಯ ಸೊನಾಲಿ ಅನ್ವಿತಾ. ಮ್ಯೂಸಿಕಲ್ ಚೇರ್. ಪ್ರಥಮ ಚಂಪಾ ಹರಿಕೃಷ್ಣ. ದ್ವಿತೀಯ ಅರ್ಚನಾ ಕಿರಣ್. ಶಾರದಾ ಮಹಿಳಾ ವೇದಿಕೆ ಜರುಗಿದ ಆಟೋಟ ಸ್ಪರ್ಧೆ ವಿಜೇತರು. ವೇಗದ ನಡಿಗೆ. ಪ್ರಥಮ ಚಿತ್ರಾ ಜಗನ್. ದ್ವಿತೀಯ ರೇಷ್ಮಾ ಜಗದೀಶ್. ತೃತೀಯ ಗೀತಾ ವಿಜಯ್. ಶಾರ್ಟ್ ಪುಟ್. ಪ್ರಥಮ ರೇಷ್ಮಾ ಜಗದೀಶ್. ತೃತೀಯ ಚಿತ್ರಾ ಜಗನ್ನಾಥ್. ತೃತೀಯ ಗೀತಾ ವಿಜಯ್. ಒಂಟಿಕಾಲಿನ ಓಟ. ಪ್ರಥಮ ರೇಷ್ಮಾ. ತೃತೀಯ ಚಿತ್ರಾ ಜಗನ್. ತೃತೀಯ ಬಹುಮಾನ ಇಬ್ಬರು ಹಂಚಿಕೊಂಡಿದ್ದಾರೆ. ಗೀತಾ ವಿಜಯನ್, ರೇವತಿ ಕೇಶವ್. ಜಗದೀಶ್. ತೃತೀಯ ಚಿತ್ರಾ ಜಗನ್. ತೃತೀಯ ರೇವತಿ ಕೇಶವ್ ಅಂಡ್ ಗೀತಾ ವಿಜಯ್.
ಜಯಂತಿ ಮರೋಲಿ, ವನಜಾ, ನಾಗವೇಣಿ, ರಂಜಿನಿ, ಮಾಧವಿ ಉಲ್ಲಾಲ್, ಮೀರಾ ಶೆಟ್ಟಿಗಾರ್. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಇವರು ನಡೆಸಿಕೊಟ್ಟಿರುವಂತಹ ಎಲ್ಲ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದ ಎಲ್ಲ ವಿಜೇತರಿಗೂ ಸಮಿತಿಯ ಪರವಾಗಿ ಅಭಿನಂದನೆಗಳು. ಅದೇ ರೀತಿ ಅತಿಥಿ ಗಣ್ಯರಿಗೂ ವಂದನೆಗಳು. ಮುಂದೆ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆ ಶ್ರೀ ಪಶುಪತಿ ಉಳ್ಳಾಲ್ ಪ್ರಧಾನ ಕಾರ್ಯದರ್ಶಿ ಇವರು ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯಾನಂದ ನಾಯಕ್ ದತ್ತಿನಿಧಿ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣೆಯನ್ನು ನಡೆಸಿಕೊಟ್ಟಂತಹ ನಮ್ಮ ಇವತ್ತಿನ ಸಮಾರಂಭದ ಗಣ್ಯ ಅತಿಥಿಗಳಿಗೆ ಮತ್ತು ಸಮಾರಂಭದ ಅಧ್ಯಕ್ಷತೆ ವಹಿಸಿದ ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರಿಗೆ ಎಲ್ರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದ.